ರೋಟರಿ ಕ್ಲಬ್ ಬಂಟ್ವಾಳ ಟೌನ್ ಇದರ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಬಿಸಿರೋಡಿನ ಹೋಟೆಲ್ ರಾಜಾಂಗಣದಲ್ಲಿ ನಡೆಯಿತು. ನೂತನ ಅಧ್ಯಕ್ಷರಾಗಿ ಜಯರಾಜ್ ಎಸ್ ಬಂಗೇರ, ಕಾರ್ಯದರ್ಶಿಯಾಗಿ ಪಲ್ಲವಿ ಕಾರಂತ್, ಕೋಶಾಧಿಕಾರಿಯಾಗಿ ಹಾಗೂ ಇತರ ಪದಾಧಿಕಾರಿಗಳು ಪದಗ್ರಹಣ ಸ್ವೀಕರಿಸಿದರು. ನೂತನ ಅಧ್ಯಕ್ಷ ಜಯರಾಜ್ ಎಸ್ ಬಂಗೇರ ಮಾತನಾಡಿ, ಜಿಲ್ಲಾ ಗವರ್ನರ್ ಅವರ ಜೀವನ ಸಂಧ್ಯಾ ಕಾರ್ಯಕ್ರಮದ ಮೂಲಕ ವೃದ್ಧಾಶ್ರಮಗಳಿಗೆ ಸವಲತ್ತುಗಳನ್ನು ಒದಗಿಸುವ ಕಾರ್ಯವನ್ನು ಮಾಡಲಿದ್ದೇವೆ. ಜೊತೆಗೆ ಎಲ್ಲರ ಸಹಕಾರದೊಂದಿಗೆ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ನಡೆಸುವುದಾಗಿ ತಿಳಿಸಿದರು. ಚುನಾಯಿತನಾದ ಮೇಲೆ ನನಗೆ ನನ್ನ ಕ್ಲಬ್ನ ಪ್ರತಿಯೊಂದು ಸದಸ್ಯರು ಕೂಡ ಸಹಕಾರವಾಗಿ ನೀಡಿದ್ದಾರೆ. ನನ್ನ ಕ್ಲಬ್ಬಿನ ಹೆಮ್ಮೆ ಸದಸ್ಯರು ನನಗೆ ತುಂಬ ಸಹಕಾರವಾಗಿ ನೀಡಿ ನನಗೆ ಗುರುತಿಸಿದ್ದಾರೆ. ಮುಂದಿನ ವರ್ಷಕ್ಕಾಗಿ ಅವರು ಗುರುತಿಸಿದ್ದಾರೆ. ಅದೇ ರೀತಿ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆಲ್ಲರಿಗೂ ನನ್ನ ಪ್ರೀತಿಯ ನಮನವನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ಸಹಕಾರ ನಿರ್ಗಮನ ಅಧ್ಯಕ್ಷ ಉಮೇಶ್ ನಿರ್ಮಲ್ ದಂಪತಿಯನ್ನ ಸನ್ಮಾನಿಸಲಾಯಿತು. ಪದಗ್ರಹಣ ಅಧಿಕಾರಿಯಾಗಿ ಭಾಗವಹಿಸಿದ್ದ ಪೂರ್ವ ಗವರ್ನರ್ ಡಾ ಆರ್.ಎಸ್. ನಾಗಾರ್ಜುನ ಮಾತನಾಡಿ, ಸೇವೆ ಮತ್ತು ವ್ಯವಹಾರ ವೃದ್ಧಿ ರೋಟರಿ ಕ್ಲಬ್ನಿಂದ ಸಾಧ್ಯವಿದೆ. ರೋಟರಿಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಿಗೆ ವಿಶ್ವಸಂಸ್ಥೆಯಲ್ಲಿ ಮಾತನಾಡುವ ಅವಕಾಶ ಕಲ್ಪಿಸಿರುವುದು ರೋಟರಿ ಕ್ಲಬ್ ಎಂದು ಹೇಳಿದರು. ವೇದಿಕೆಯಲ್ಲಿ ಸಹಾಯಕ ಗವರ್ನರ್ ಪ್ರಕಾಶ್ ಕಾರಂತ್, ನಿಯೋಜಿತ ಸಹಾಯಕ ಗವರ್ನರ್ ರಿತೇಶ್ ಬಾಳಿಗ, ವಲಯ ಲೆಫ್ಟಿನೆಂಟ್ ಮಂಜುನಾಥಾಚಾರ್ಯ, ಕಾರ್ಯದರ್ಶಿ ಪಲ್ಲವಿ ಕಾರಂತ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. 22 ಮಂದಿ ನೂತನ ಸದಸ್ಯರು ಈ ಸಂದರ್ಭ ಸೇರ್ಪಡೆಗೊಂಡರು. ಸಾಧಕ ವಿದ್ಯಾರ್ಥಿಗಳಾದ ಕೌಶಿಕ್ ಮತ್ತು ಜಯಗೋವಿಂದ ಅವರನ್ನ ಸನ್ಮಾನಿಸಲಾಯಿತು. ಇಂಟರಾಕ್ಟ್ ಕ್ಲಬ್ನ ಸಾಧಕರನ್ನ ಗೌರವಿಸಲಾಯಿತು. ಕ್ಲಬ್ ಬುಲೆಟಿನ್ ಅನ್ನ ವಲಯ 4ರ ನಿಯೋಜಿತ ಗವರ್ನರ್ ರಿತೇಶ್ ಬಾಳಿಗ ಬಿಡುಗಡೆಗೊಳಿಸಿದ್ರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.